ವೇತನ ತಿಂದ ಅವೇತ ದಿನ ಜ್ವರ ಬರ್ಬಿಟ್ಟಿದೆ ಮಿಕ್ಕಿದಲ್ಲ ಜ್ವರ ಬೈಗತ್ತ ಮೂಜಿ ಸೂಜಿ ಅವತ್ತು ಅದೇ ಸಂತೋಷ ಪಡೆಯವರು ಬಂತಿಲ್ಲ ಈ ರೀತಿ ಘಟನೆ ನಡೆದರು ಇನ್ನು ವ್ಯಕ್ತಿ ಪ್ರೇತ ಕಣಕದ ಕಟ್ಟ ಬರ್ತಿತ್ತು ಪ್ರೇತ ಸುದ್ದಿ ಅಂದ್ರೆ ಏನಿಲ್ಲ ಸಾಕ್ಷಿ ಅಂದ್ರೆ ಆ ನರಕದ ಪ್ರೇತದ ವೇಷವನ್ನು ಜನಗಳ ಜೀವನವಿತ್ತು ಸವಣೆ ಬರುತ್ತೆ ಅಂದ್ರೆ ನಟ್ಟು ತಿಂತದೆ ಹತ್ರ ಒಂಜಿ ಬೆಂದು ತಿಂತದೆ ಹತ್ತಿರ ರಸಲೆ ಒಂಜಿ ಬೇಲನ್ನು ಕೊಲ್ಲೋಣ ಆರಿ ಕೊಲ್ಲೋಣ ಕೊಡ್ತಾ ಇದ್ದಾರೆ ಅಂದ್ರೆ ಗೊತ್ತುಂಟ ಒಂದು ವೇಳೆ ಕೊನ್ನ ಕಣ ನೀರು ಭೂಮಿ ಮಣ್ಣಾದ್ರು ಭೂಮಿ ಮಣ್ಣಾಗ್ತದೆ ಆ ಪಾಪ ನಮ್ಗೆ ಕೊಟ್ಟು ನಿಮ್ಮಳೆಗೆ ದಾಟನ ಹಂಗೆ ಕೊಟ್ಟು ನಾನು ಯೋಚನೆ ಮಾಡ್ತು ಹತ್ತು ಮಲ್ಲ ಕಾಡು ಆವೇಶ ಬಂತದ್ದು ಈ ರೀತಿ ತಿಳ್ಕೊಡಲ್ಲ ಮೊಲೆಡ್ದವ್ರು ಎರಡು ಸಾಧ್ಯ ನೆಟ್ಟು ಪಿರಾವಡು ಎರಾಂಡಲ ಬಲವಾಯಿನ ವ್ಯಕ್ತಿನ ಕೈವಾಡ ಇಟ್ಕೊಡೆ ನಿನ್ನ ಪಿರಾವಡು ಏರುಳ್ಳ ಮನೆ ಈ ಪೆದ್ದ ಕೆಂಪುಗು ನಿನ್ನ ಪಿರಾವಡು ಏರುಳ್ಳ ಮಣಿಯ ಪಿರಾವಡು ಅಲ್ಲ ಪಿರಾವಡು ಈಯತೆ ಸತ್ಯ ಬಂದ ಧರ್ಮದ ಚಾವಡಿ ಹೆಪ್ಪದ ಸತ್ಯದ ಬಿಲಂಡು ಮನೆ ಏನು ಇಲ್ಲಪ್ಪ ಇಂತದೆ ಅದರ ಬಾಯಿ ಕೇಳಿದ ಇಡಮುಟ್ಟೆ ಅಜ್ಞಾನ ಮೇಲಿನ ಮತ್ತೊಂದು ಭಕ್ತಿ ಅನಿಚ್ಚ ಮೇಲೆ ಮಕ್ಕಳು ಏನು ಕಾರಣ ಅಂತ ಸತ್ಯ ವಿಚಾರ ಇನ್ಮೆಲ್ಲ ಭಕ್ತಿ ಈಗ ಕ್ಷಮೆ ಕೊಟ್ಟು ಬದುಕಲು ಒಂದು ಅವಕಾಶ ಬಂದು ಸತ್ಯ ಸುಳ್ಳದ ಬಗ್ಗೆ ವಿಮರ್ಶೆ ಮಾಡಬೇಕು ಚಾವಡಿ ಪೊಣ್ಣು ಬಣ್ಣರ ಕೇಳಿ ಅವು ಹೆಚ್ಚಿನ ಸತ್ಯತನ ನಾವು ನಿರಡ ಬಂತ ವಿಚಾರ ಆ ಕಟ್ಟುಕನ್ನು ತೂಡು ಆ ಕಟ್ಟುಕೊಂಡು ತೂದು ಗೋಡಾಯಿನ ಶಿಕ್ಷಣ ಕೊಡು ವೇಷ ಮಕ್ಕಳ ಕಾರಣಕರ್ತೆಗೆ ಈ ರೀತಿ ಮಾಡ್ಕೊಡಲು ಕಾರಣ ಇದೆ ನನ್ನ ಬಂದೆ ಅಪ್ಪಾಜಿ ಇಂಚಿನ ಬೇಲೆ ಮಾತ್ರ ಬೇತೆ ಇರ್ಲತ್ತೆ ಆ ಕಟ್ಟುಕೆ ಈ ಮಸ್ತ್ರಿ ಆಡದ ಜನಗಳಿಗೆ ಹೋಳಿಗೆ ಮಕ್ಕಳದ ಕಣ್ಣಲ್ಲಿ ಹಿರೇಗಿನ ಬನ್ನಿ ಮಸ್ತ್ರಿ ಜಾಗ ಇರ್ತದೆ ಎನ್ನ ಅಪ್ಪಾಜಿ ಒಂಜಿ ಕಾರಣ ಬಂದಿದ್ದೆ ಬಾಲೆ ಆ ಕಾರಣದಲ್ಲಿ ಈ ಮಂತ್ರಿಯಲ್ಲಿ ದೂರ ಮಂತ್ಪಡ ಎಡ್ಡೆ ಗುಣನಾಡ್ತ ಎಡ್ಡೆ ಸಲಹೆ ಸೂಚನೆ ಕೊಟ್ಟು ನಾವು ಇನ್ನು ಸಲಹೆ ಸೂಚನೆ ಅಷ್ಟೇ ಮಣ ಮಂತ್ರ ಆ ಪಾಪದ ಪುನಃ ನರಕದ ವೇಷವನ್ನು ಇನಿಕರ ಜೀವನ ಸೇರಾಟ ಮಂತ್ಪಾಯ ಅಂದ್ರೆ ತೀರ್ಮಾನಕ್ಕೆ ಮಂತ್ರಿ ಗೋಡೆ ಹೊಟ್ಟಿ ತೀರ್ಮಾನವರಿಗೆ ಎನ್ನ ಪ್ರಜಾವರ್ಗದಲ್ಲಿ ಸವಾಲು ಅಂತಾರ